ಸೇವಾ ಸಂಗಮ ಶಿಶು ಮಂದಿರ ಬೈಂದೂರು ಶಿಶು ಮಂದಿರ ಬಾಲಗೋಕುಲ ಮಾತಾ ಮಂಡಳಿ ವತಿಯಿಂದ 37ನೇ ವರ್ಷದ ವಾರ್ಷಿಕೋತ್ಸವ ಬೈಂದೂರಿನ ಶ್ರೀ ಶಾರದಾ ವೇದಿಕೆಯ ಶಿಶು ಮಂದಿರ ಪುಟಾಣಿಗಳಿಂದ ವೈವಿಧ್ಯಮಯ ಕಾರ್ಯಕ್ರಮ ಬಾಲಗೋಕುಲ ಬಾಲಕ ಬಾಲಕಿಯರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಸಡಗರ ಸಂಭ್ರಮದಿಂದ ನಡೆಯಿತು. ಕುಂದಾಪುರದ ಸೇವಾ ಸಂಗಮ ವಿಶ್ವಸ್ತ ಮಂಡಳಿಯ ಕಾರ್ಯದರ್ಶಿ ಚಂದ್ರಿಕಾ ಧನ್ಯ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಒಂದು ವಾತಾವರಣ ನೋಡಿದಾಗ ಬಹಳ ಖುಷಿ ಆಯಿತು. ಯಾಕೆಂದರೆ ಸಾಧಾರಣ 15 ವರ್ಷದ ಹಿಂದೆ ನಾನು ಸಹ ಒಂದು ಶಿಶು ಮಂದಿರದ ಬಾಲಕಿ, ಅಂದರೆ ನಮ್ಮ ಮಕ್ಕಳಂದ್ರೆ ನಾನು ಶಿಶು. ಬೈಂದೂರು ಠಾಣೆಯ ಆರಕ್ಷಕರಾದ ಪವನ್ ನಾಯ್ಕ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು. ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಬೈಂದೂರು ಶಿಶು ಮಂದಿರದ ಸಂಸ್ಥಾಪಕ ಸದಸ್ಯರಾದ ಸತ್ಯಾತ್ಮ ಜೋಶಿ, 2021ರ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಶ್ರೀರಾಮ್ ಟೈಲರ್, 2020ರ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಉದಯ ಪಡಿಯಾರ್ ಅವರನ್ನ ವೇದಿಕೆಯಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ರಾಜೇಶ್ ಐತಾಳ್, ಗಣೇಶ್ ಕಾರಂತ್, ದಿನೇಶ್ ಹಾಗೂ ಮಂಜುನಾಥ್ ಶೆಟ್ಟಿ, ರಾಜೇಶ್, ಸೇವಾ ಸಂಗಮ ಶಿಶು ಮಂದಿರ ಹಾಗೂ ಮಾತೃ ಮಂಡಳಿಯ ಸರ್ವ ಸದಸ್ಯರು, ಊರ ಪರಪುರ ಗ್ರಾಮಸ್ಥರು ಈ ವೇಳೆ ಉಪಸ್ಥಿತರಿದ್ದರು. ರವಿರಾಜ್, ವಿ4 ನ್ಯೂಸ್, ಬೈಂದೂರು.